ಸಮಾಜಕ್ಕೆ ಸೂಕ್ತ ಕಾಲದಲ್ಲಿ ಸಮರ್ಪಕ ಮಾಹಿತಿಯನ್ನು ಒದಗಿಸುವ ಜವಾಬ್ದಾರಿಯನ್ನು ಹೊಂದಿರುವ ಪತ್ರಕರ್ತರು ಮಹತ್ವದ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಆ ನಿಟ್ಟಿನಲ್ಲಿ ಪೊಲೀಸರು ಮತ್ತು ಪತ್ರಕರ್ತರು ಸಮಾಜದ ಪ್ರತಿಬಿಂಬದಂತೆ ಕರ್ತವ್ಯ ನಿಭಾಯಿಸಬೇಕಿದೆ. ಪೊಲೀಸರು ಮತ್ತು ಪತ್ರಕರ್ತರು ಸ್ವಾಸ್ಥ್ಯ ಸಮಾಜ ನಿರ್ಮಾಣದಲ್ಲಿ ಪ್ರಮುಖರು ಎಂದು ಉಡುಪಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಚಂದ್ರ ಹೇಳಿದರು. ಅವರು ಕಟಪಾಡಿ ಕೃಷ್ಣಾರ್ಸಿ ಸಭಾಗೃಹದಲ್ಲಿ ಕಾಪು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರ ಕ್ರೀಡೋತ್ಸವದ ಬಹುಮಾನ ವಿತರಣೆ ಮತ್ತು ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಪತ್ರಕರ್ತರು ಕೂಡ ಪೊಲೀಸರು ಹೇಗೆ ಸಮಾಜದ ಸ್ವಾಸ್ಥ್ಯವನ್ನು ಸರಿಪಡಿಸುವಲ್ಲಿ ಅವರಿಗೆ ಸರಿ ಸಮನಾಗಿ ಕರ್ತವ್ಯ ನಿರ್ವಹಿಸಿರುವಂತಹ ಒಂದು ವರ್ಗ. ಒಂದು ಸಮಾಜದ ಸ್ವಾಸ್ಥ್ಯ ಸರಿಯಾಗಬೇಕಾದರೆ ಸಮಾಜಕ್ಕೆ ಸರಿಯಾದ ಮಾಹಿತಿ ಮತ್ತು ಸರಿಯಾದ ಸಮಯದಲ್ಲಿ ಮಾಹಿತಿಯನ್ನು ಕೊಡುವುದು ಪತ್ರಕರ್ತರ ಮಾಧ್ಯಮದ ಕರ್ತವ್ಯ. ಪೊಲೀಸರ ಥರನೇ 24/7 × 365 ಡೇಸ್ ಕೆಲಸವನ್ನು ಮಾಡುವಂಥ ಪತ್ರಕರ್ತರು, ಮಾಧ್ಯಮ ಮಿತ್ರರು ಇಡೀ ವರ್ಷವೂ ಕೆಲವು ಕರ್ತವ್ಯ ಸಮಯದಲ್ಲಿ ತಮ್ಮ ಕುಟುಂಬದಿಂದ ದೂರವಿದ್ದು ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ, ಸರಿಯಾದ ಮಾಹಿತಿಯನ್ನು ಜನರಿಗೆ ಕೊಡಬೇಕಾಗತ್ತೆ. ಅಂದರೆ ಸಮಾಜದಲ್ಲಿ ಆಗುವಂಥ ಕೆಟ್ಟ ವಿಷಯಗಳನ್ನು ಜನರಿಗೆ ತಲುಪಿಸುವುದು. ಎಸ್ಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಐಕಾಳಾಭಾವ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಬೆಳಪು ಮಾತನಾಡಿ, ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಉತ್ತಮ ಕೆಲಸವನ್ನ ಮಾಡಿದರೂ ಅದಕ್ಕೆ ಪೂರಕ ಶಕ್ತಿ ಪತ್ರಕರ್ತರು. ರಾಜಕೀಯ ವ್ಯಕ್ತಿಗಳ ಒಳಿತು ಕೆಡುಕುಗಳನ್ನು ಸಮಾನವಾಗಿ ಸಮಾಜದ ಮುಂದಿರಿಸಿದರೆ ಮಾತ್ರ ರಾಜಕೀಯ ಕ್ಷೇತ್ರ ಪರಿಶುದ್ಧವಾಗಿರಲು ಸಾಧ್ಯ. ನಮ್ಮಂತಹ ರಾಜಕಾರಣಿಗಳಿಗೆ ಪತ್ರಕರ್ತರ ಭಯ ಬಿಟ್ಟರೆ ಯಾರ ಭಯವೂ ನಮಗಿಲ್ಲ. ಈ ನಿಟ್ಟಿನಲ್ಲಿ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಪತ್ರಕರ್ತರೇ ಮೂಲ ಕಾರಣ ಎಂದರು. ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿ ಎಷ್ಟು ಎತ್ತರಕ್ಕೂ ಬೆಳೆದರೂ ಕೂಡ ಅದರ ಹಿಂದಿನ ಒಂದು ಶಕ್ತಿಯಾಗಿ ಕೆಲಸ ಮಾಡ್ತಾರೆ ಪತ್ರಕರ್ತರು. ಒಳ್ಳೆಯ ಜನರ ಸೇವೆಯನ್ನು ಮಾಡುವ ಸೇವಕರಾಗಿ ಮುಂದೆ ಬಂದಿದ್ದಾರೆ. ಆದರೆ ಅವರನ್ನು ಗುರುತಿಸಿ ಅವರ ಕೆಲಸಕ್ಕೆ ಪ್ರೇರಣೆ ಕೊಡುವವರು ಪತ್ರಕರ್ತರು. ಇನ್ನಷ್ಟು ಅವರು ಎತ್ತರಕ್ಕೆ ರಾಜಕಾರಣದಲ್ಲಿ ಆಗಲಿ ಸಾಮಾಜಿಕ ಸೇವೆಯಲ್ಲಿ ಬೆಳೆಯಬೇಕಾಗಿದ್ದರೆ ಅವರ ನಿಷ್ಕಳಂಕವಾದಂಥ ವ್ಯಕ್ತಿತ್ವವನ್ನು ಬಿಂಬಿಸುವವರು ಪತ್ರಕರ್ತರು ಹರಿತವಾದಂಥ ತಮ್ಮ ಪೆನ್ನಿನ ಮೂಲಕ ನಮ್ಮ ಒಳ್ಳೆಯ ಮತ್ತು ಕೆಟ್ಟ ಗುಣಗಳನ್ನು ಎರಡನ್ನೂ ಕೂಡ ಯಾವುದೇ ಮುಚ್ಚುಮರೆ ಇಲ್ಲದೆ ಬರೆದರೆ ಮಾತ್ರ ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ ಇದೆ. ಇಂದು ಪತ್ರಕರ್ತರ ಬಹುಮುಖ ಪ್ರತಿಭೆಯ ಮೂಲಕ ಈ ದೇಶದ ಸುಧಾರಣೆ ಆಗಿದೆ, ಈ ದೇಶ ಅಭಿವೃದ್ಧಿಯಾಗಿದೆ. ಇಲ್ಲದಿದ್ದರೆ ನಾವು ರಾಜಕಾರಣಿಗಳೆಲ್ಲ ಯಾವ ದಿಕ್ಕಿನತ್ತ ಹೋಗಬಹುದಿತ್ತು ಎಂಬ ಯೋಚನೆ ಮಾಡಲಿಕ್ಕೂ ಸಾಧ್ಯತೆ ಇರಲಿಲ್ಲ. ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ಸ್ನ ಯೋಗೀಶ್ ಎಸ್ ಕೊಟ್ಯಾನ್ ಬಹುಮಾನಗಳನ್ನು ವಿತರಿಸಿದರು. ಕಾಪು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಪ್ರಮೋದ್ ಕುಮಾರ್ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಸಮಾರಂಭದಲ್ಲಿ ನಿವೃತ್ತ ಪೊಲೀಸ್ ಉಪನಿರೀಕ್ಷಕ ರಾಜಗೋಪಾಲ್, ಗೃಹರಕ್ಷಕ ದಳದ ಲಕ್ಷ್ಮೀನಾರಾಯಣ ರಾವ್, ಅಗ್ನಿಶಾಮಕ ದಳದ ಅಶ್ವಿನ್ ಸನಿಲ್, ಗಿನ್ನಿಸ್ ದಾಖಲೆಯ ಯೋಗ ಸಾಧಕಿ ತನುಶ್ರೀ ಪಿತ್ರೋಡಿ, ಕರಾಟೆ ಸಾಧಕಿ ಚೈತ್ರಾ ಎ ಸಾಲ್ಯನ್ ಎರ್ಮಾಳು, ರುದ್ರಭೂಮಿ ನಿರ್ವಾಹಕ ಕಿಶೋರ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಅಧ್ಯಕ್ಷತೆಯನ್ನ ಪ್ರಮೋದ್ ಸುವರ್ಣ ವಹಿಸಿದ್ದು, ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಗೀತಾಂಜಲಿ ಎಂ ಸುವರ್ಣ, ಕಟಪಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ವಿನಯ ಬಲ್ಲಾಳ್, ಉಡುಪಿ ಜಿಲ್ಲಾ ವಾರ್ತಾಧಿಕಾರಿ ಖಾದರ್ ಶಾ, ಭಾರತ್ ಕ್ಯಾನಿಂಗ್ ಕಂಪನಿಯ ಆಡಳಿತ ನಿರ್ದೇಶಕ ಶ್ರೀಧರ ಶೇವಣ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಗಣೇಶ್ ಪ್ರಸಾದ್ ಪಂಡೇಲು, ಸಾಯಿರಾಧಾ ಗ್ರೂಪ್ಸ್ನ ಮನೋಹರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಸುರೇಶ್ ಎರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರಿ.